73ನೇ ಗಣರಾಜ್ಯೋತ್ಸವ ದಿನಾಚರಣೆ ಕಾರ್ಕಳ ಗಾಂಧಿ ಮೈದಾನದಲ್ಲಿ ಕಾರ್ಕಳ ದಂಡಾಧಿಕಾರಿ ಕೆ ಪುರಂದರ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಇಂದು ಭಾರತ ಸರ್ವಶ್ರೇಷ್ಠ ಪ್ರಜಾಪ್ರಭುತ್ವವನ್ನು ಬಲಶಾಲಿಯಾಗಿಸಲು ನಮಗೆ ಸ್ಫೂರ್ತಿ ನೀಡಿದ ಹಬ್ಬ ಗಣರಾಜ್ಯೋತ್ಸವ ಆಗಿರುತ್ತದೆ. ಇಂದು ಕ್ರಾಂತಿಕಾರರ ಸ್ಮರಣೆ ಮಾಡುವ ಅಪೂರ್ವ ದಿನ ಎಂದು ಹೇಳಿದರು. ಇಂದು ಭಾರತದ ಸರ್ವಶ್ರೇಷ್ಠ ಪ್ರಜಾಪ್ರಭುತ್ವವನ್ನು ಬಲಶಾಲಿಯನ್ನಾಗಿಸಲು ನಮಗೆಲ್ಲರಿಗೂ ಸ್ಫೂರ್ತಿ ನೀಡುವ ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವ. ಧ್ವಜವಂದನೆ, ಪ್ರಜಾಪ್ರಭುತ್ವಕ್ಕಾಗಿ ಶ್ರಮಿಸಿದ ಕ್ರಾಂತಿಕಾರರ ಸ್ಮರಣೆ ಮತ್ತು ರಾಷ್ಟ್ರಗೀತೆಯ ಗಾಯನ ಇವುಗಳ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಜಾಗೃತಗೊಳಿಸುವ ಅಪೂರ್ವ ದಿನ ಇಂದು. ನಾನಾ ಧರ್ಮ, ಜಾತಿ, ಭಾಷೆ, ರೂಢಿ, ಸಂಪ್ರದಾಯ, ಸಂಸ್ಕೃತಿ ಹಾಗೂ ವಿವಿಧ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯಿಂದ ಕೂಡಿದ ಎಲ್ಲ ವರ್ಗದ ಜನರಿಗೂ ಅನ್ವಯವಾಗುವ ಸಂವಿಧಾನವನ್ನು ರಚಿಸುವುದು ಒಂದು ಸವಾಲೇ ಸರಿ. ಅಂತಹ ಕಠಿಣ ಸವಾಲನ್ನು ಸ್ವೀಕರಿಸಿ ಭಾರತದ ಜನತೆಯ ಶಕ್ತಿ ಹಾಗೂ ಸವಾಲನ್ನು ಪ್ರತಿಬಿಂಬಿಸುವ ಸಮೃದ್ಧ ಸಂವಿಧಾನವನ್ನು ರಚಿಸಿದ ಧೀಮಂತ ವ್ಯಕ್ತಿಗಳನ್ನು ನೆನೆಯಲು ಇದೊಂದು ಸುಸಂದರ್ಭ. ಬೆಳೆದು ತನ್ನ ಪ್ರಜೆಗಳ ನೆಮ್ಮದಿಯ ಜೀವನಕ್ಕಾಗಿ ಬೇಕಾದ ಪರಿಕರ ಹಾಗೂ ಪರಿಸರವನ್ನು ಈ ಪ್ರಜಾತಂತ್ರ ವ್ಯವಸ್ಥೆ ಒದಗಿಸಿದೆ. ನಾವು ಇಂದು ಸ್ವತಂತ್ರ ಸಾರ್ವಭೌಮ ಜನರಿಂದ ಜನರಿಗಾಗಿಯೇ ಇರುವ ಸರ್ಕಾರದ ಆಧಾರ ಸ್ತಂಭಗಳು. ವಿವಿಧ ಸರ್ಕಾರಗಳು ಎಲ್ಲ ವರ್ಗದ ಜನರಿಗೆ ಊಟ, ವಸತಿ ಮತ್ತು ಇತರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು, ಜನರ ಜೀವನದ ಮಟ್ಟ ಸುಧಾರಣೆಗೆ ಹಾಗೂ ಜೀವನ ಭದ್ರತೆಗಾಗಿ ಕಟಿಬದ್ಧವಾಗಿದ್ದು ಅನೇಕ ಜನಹಿತ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುತ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಪೊಲೀಸ್ ದಳ, ಗೃಹ ರಕ್ಷಕ ದಳ, ಎನ್ಸಿಸಿ ದಳ ಗಣರಾಜ್ಯ ಪರೇಡ್ನಲ್ಲಿ ಭಾಗವಹಿಸಿದ್ದವು. ಪುರಸಭೆಯ ಅಧ್ಯಕ್ಷರಾದ ಸೋಮಾ ಕೇಶವ್, ವಿಜಯ ಪ್ರಕಾಶ್ IPS, ಕಾರ್ಕಳ ತಾಲೂಕಿನ ನಿರ್ವಹಣಾಧಿಕಾರಿ ಗುರುದತ್, ಶಿಕ್ಷಣಾಧಿಕಾರಿ ವೆಂಕಟೇಶ್ ಡಿ ನಾಯಕ್, ಮೃತ ನಿರೀಕ್ಷಕ ಸಂಪತ್ ಕುಮಾರ್ ಮೊದಲಾದವರು ಈ ವೇಳೆ ಹಾಜರಿದ್ದರು.